ಅಲ್ಲಿ ಬಾ ಮಾರ್ರೆ, ಅಲ್ಲಿ ಎಂತ ಮಾಡುದ? ಅಲ್ಲಿ ಅದು ಬಜ್ಜೆ ನೋಡುದ, ಅದು ಬಜ್ಜೆ ಅಂತ ಬಿದ್ದಿದೆ ಅಂತ ನೋಡುದು. ಅದು ಬಜ್ಜೆಯ ತಾರದ ಮರ ಅಲ್ವನ? ಮೇಲೆ ನೋಡಂತೆ ಸ್ವಲ್ಪ. ಅಷ್ಟು ದೊಡ್ಡ ಬಜ್ಜೆ ಬರ್ತದ? ಬಜ್ಜೆ ಅಲ್ವಾ? ಮೇಲೆ ಹತ್ತಿ ನೋಡ್ಬೇಕು. ಅದೇ ಗೊತ್ತೇ ನಿಕ್ಲಿಗೆ ಪಂಡ್ರೆನೆ ಮದತ್ತುಂಡು. ಇವತ್ತಿನಿಂದ ನಾವು ನಮ್ಮ ಧ್ವನಿಪು ಯೂಟ್ಯೂಬ್ ಚಾನಲ್ನಲ್ಲಿ ತುಳುವಿನ ಜೊತೆಗೆ ಅಂದರೆ ತುಂಬ ಜನರ ಬೇಡಿಕೆಯ ಮೇರೆಗೆ ತುಳುವಿನ ಜೊತೆಗೆ ಕನ್ನಡ ಕಾರ್ಯಕ್ರಮವನ್ನು ಸಹ ಇವತ್ತಿನಿಂದ ಅದು ನಮ್ಮ ಮಂಗಳೂರು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗಿಯೂ ಬೇಕು. ಇವತ್ತು ಇದು ನನ್ನ ಫಸ್ಟ್ ವ್ಲಾಗ್ ವಿಡಿಯೋ. ಇವತ್ತು ಏನಾದರೂ ಮಾಡಬೇಕಂತ ಅಂದ್ಕೊಂಡೆ, ಎಂತ ಮಾಡುದು ಅಂತ ತಲೆಗೇನೆ ಹೊಳಿಯಲ್ಲ. ದಾದ ಪಂಡ ಎಕಡೆ ಕಾಂಡೆ ಬಣ್ಣಗ ಅಮ್ಮೇರು ಕೋರಿ ಪಂಡ ಬೆಳಿಗ್ಗೆ ಅಪ್ಪ ಕೋಳಿ ತಂದಿದ್ದಾರೆ. ಈಗ ಅದನ್ನು ಏನಾದರೂ ಮಾಡಬೇಕು ಅಂದರೆ ಪದಾರ್ಥ ಮಾಡಬೇಕಂತ ಇದ್ದೇನೆ. ನಂಗೆ ಗೊತ್ತಿಲ್ಲ ಅದು ಏನಾಗ್ತದೆ ಅಂತ. ಹಂತಕ್ಕೆ ಹೋಗ್ತದೆ, ಆಮೇಲೆ ಅದಕ್ಕೆ ಹೆಸರಿಡುವ. ಯಾಕಂದರೆ ಒಂದು ವೇಳೆ ನಾನು ಸುಕ್ಕ ಮಾಡಲಿಕ್ಕೆ ಹೋದರೆ ಸಾರಾಗ್ಬೋದು, ಗಸಿ ಆಗ್ಬೋದು, ಗೊತ್ತಿಲ್ಲ ನನಗೆ. ಸೊ ಈ ಫಸ್ಟು ನಾವು ಅಡಿಗೆಗೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೇನೆ. ಬನ್ನಿ ಗೈಸ್. ನನ್ನ ಧ್ವನಿಪು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಆಯ್ತಾ? ಇವತ್ತು ಕೋಳಿ ಕೋಳಿದು ಪಲ್ಯ ಅಲ್ವ ಅದು, ಕೋಳಿ ಸುಕ್ಕ ಶಾಂತೆ. ಒಂದು ತುಂಡು ಬಾಳೆ ಎಲೆಯನ್ನು ಕೊಂಡೋಗ್ಬಾರಂತೆ. ಈ ಬಾಳೆ ಎಲೆ ಉಂಟಲ್ಲ, ನಮ್ಮಲ್ಲಿ ಶುಭ ಕಾರ್ಯ ಅಂತಲ್ಲ, ಎಲ್ಲ ಕಾರ್ಯಕ್ರಮಕ್ಕೂ ಈ ಬಾಳೆ ಎಲೆ ಬೇಕು. ಇದೀಗ ರೆಡಿ ಆಗಿದೆ. ಸಾಕು, ಮೆಣಸು ಕರ್ಚಿತ ಉಂಟು. ಕಣ್ಣಲ್ಲಿ ನೀರು ಬರ್ತಾ ಉಂಟು ಮಾರೆ, ಉರಿ ಬರ್ತಿದೆ. ಈರುಳ್ಳಿ ಭಾರಿ ಖಾರ ಉಂಟು.
ಈ ಪಾತ್ರೆಯ ಬಗ್ಗೆ ಹೇಳಲೇಬೇಕು. ಇದು ನಮ್ಮ ಹಿರಿಯರು ಅಂದ್ರೆ ಮುಂಚಿನವರು ಅಜ್ಜ ಅಜ್ಜಿ ಎಲ್ಲ ಯೂಸ್ ಮಾಡ್ತಿದ್ದ ಪಾತ್ರೆ ಇದು. ತುಂಬಾ ಭಾರ ಇದೆ. ಅದಕ್ಕೆ ಒಂದು ಸುಮಾರು ವರ್ಷಗಳೇ ಆಯ್ತು. 100 ಇಲ್ಲ, ಹತ್ರ 200 ವರ್ಷಗಳ ತನಕ. ಸುಮಾರು ವರ್ಷಗಳ ನಂತರ ಕಲ್ಲಲ್ಲಿ ಕಡಿತಾ ಇದ್ದೇನೆ. ಲಾಕ್ಡೌನ್ ಅಲ್ಲಿರುವಾಗ ಮನೆಯಲ್ಲೇ ಇದ್ವಿ ಅಲ್ಲ, ಆವಾಗ ಅಕ್ಕಿಯಲ್ಲೇ ಕಡಿತಿದ್ವಿ. ಯಾಕಂದ್ರೆ ಅವಾಗ ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಏನಾದ್ರೂ ಮಾಡ್ಲಿಕ್ಕೆ ಕೆಲಸ ಬೇಕಂತ ಅನಿಸ್ತಾ ಇತ್ತು. ಈ ಕಲ್ಲುಂಟಲ್ಲ, ಗ್ರೈಂಡರ್ ಮಿಕ್ಸಿ ತರ ಅಲ್ಲ. ನಾವು ಹೇಳಿದಾಗೆ ಕೇಳುತ್ತೆ, ನಾವು ತಿರುಗಿಸಿದಾಗೆ ತಿರುಗುತ್ತೆ. ನಮ್ಗೆ ಯಾವ ಹದಕ್ಕೆ ಮಸಾಲೆ ಬೇಕೋ ಆ ಹದಕ್ಕೆ ರೆಡಿ ಮಾಡಬಹುದು. ಎಂತ ಕಮ್ಮೆನ ಮಾರ್ರೆ, ಮಿಕ್ಸಿಯಲ್ಲೆಲ್ಲ ಇಂಥ ಟೇಸ್ಟ್ ಸಿಗುದೇ ಇಲ್ಲ. ಬಿಸಿಲಲ್ಲ ಮಾರ್ರೆ, ಇದು ಮನೆಯ ತೆಂಗಿನಕಾಯಿ ಒಣಗಿಸಿ ತೆಗೆದ ಕೊಬ್ಬರಿ ಎಣ್ಣೆ, ಕೆಮಿಕಲ್ ಫ್ರೀ, ಮನೆಯದ್ದೇ. ಗಾಣದೆಣ್ಣೆ ಅಲ್ವಾ, ತಾರದೆಣ್ಣೆ. ಸ್ವಾಮಿ ಇದೇರೆ ಎಣ್ಣೆ ಬಿಸಿ ಆಗ್ತಿ ಮಾರೆ. ಈಗ ಬೇರೆ ಸೊಪ್ಪು, ಆಮೇಲೆ ಈರುಳ್ಳಿ. ಈ ಎಣ್ಣೆ ಹತ್ತಿರ ಭಾರಿ ಹುಷಾರಾಗಿರ್ಬೇಕು. ಎಣ್ಣೆ ರಾಕಿದ್ರೆ ಮೈ ಕೈಯಲ್ಲೆಲ್ಲ ಈ ಕಟ್ಟಿಗೆಯಲ್ಲಿ ಒಲೆ ಉರಿಸಿ ಬೆಂಕಿ ಮಾಡ್ತೇವಲ್ಲ, ಭಾರಿ ಕಷ್ಟದ ಕೆಲಸ ಮಾರೆ. ಸರಿ, ಈಗ ನೀರುಳ್ಳಿ ಕೆಂಪಗಾಯ್ತು, ಬ್ರೌನ್ ಕಲರ್ಗೆ ಬಂತು. ಇವಾಗ ನಾವು ಚಿಕನ್ ಪೀಸಸ್ ಹಾಕುವ. ಚಟಪಟ ಅಂತ ಸೌಂಡ್ ಬರ್ತಿದೆ. ಈಗ ಇದಕ್ಕೆ ಅರ್ಧಿಟ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕುವ. ಯಾಕಂದ್ರೆ ಇದು ಸಖತ್ ಟೇಸ್ಟ್ ಬರ್ತದೆ. ಮತ್ತೆ ಈ ಶುಂಠಿ ಬೆಳ್ಳುಳ್ಳಿಯಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಮಂಗಳೂರು ಕಡೆ ಹಾಗೇನೆ ಆಯ್ತಾ, ಜನ ಯಾವತ್ತು ಯಾವುದನ್ನು ಕಣ್ಮುಚ್ಚಿ ನಂಬುದಿಲ್ಲ. ಎಂತ ನೀವು ಉಪ್ಪಿ ಅಂತ ಮಾಡೋಡಿಯೇ. ನಂಗೆ ಸ್ವಲ್ಪ ಉಪ್ಪು ಹಾಕುವಾಗ ಅಂಬರಪ್ಪು ಆಗ್ತದೆ. ಯಾಕಂದ್ರೆ ಉಪ್ಪು ಸ್ವಲ್ಪ ಹೆಚ್ಚಾದ್ರೆ ಮನೆಯವರು ಅಲಕ್ಕ ಬೆಚ್ಚಾಗ್ತಾರೆ.
ಇದಕ್ಕೆ ನಾವೀಗ ರುಬ್ಬಿಟ್ಟ ಮಸಾಲೆಯನ್ನ ಹಾಕುವ. ಈಗ ಕೆಲವೇ ನಿಮಿಷಗಳಲ್ಲಿ ನಾವು ಬಯಸಿದಂತಹ ಚಿಕನ್ ಸುಕ್ಕ ರೆಡಿ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕುವ. ಇವಾಗ ಚಂದ ಕಾಣ್ತದೆ. ಭಾರಿ ಒಳ್ಳೆ ಕಮ್ಮನ ಬರ್ತಿದೆ. ಹೇಗೆ ತಿನ್ವಲ್ಲ? ಈಗ ನಾವು ಮಾಡಿದ ಕೋಳಿ ಸುಕ್ಕವನ್ನು ಟೇಸ್ಟ್ ಮಾಡುವ. ಚಂದಾಗಿದೆ. ಯಾವತ್ತು ಮಾಡುವುದಕ್ಕಿಂತಲೂ ಇವತ್ತು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಯಾಕಂದರೆ ರುಬ್ಬಗಾಲಲ್ಲಿ ಕಡ್ದದ್ದಲ್ವಾ. ಆಮೇಲೆ ನಮ್ಮ ಕೋಸ್ಟಲ್ ಕರ್ನಾಟಕ ಸೈಡಲ್ಲಿ ದೈವಾರಾಧನೆಯ ಒಂದು ತುಣುಕಾಗಿ ಅಗೇಲ ಅಂತ ಮಾಡ್ತಾರೆ. ಅಲ್ಲೆಲ್ಲ ಹೀಗೇನೆ ತಿಪ್ಪಿಯಲ್ಲೆಲ್ಲ ಹಿಡಿದು. ಸೊ ನನಗೆ ಇದನ್ನೆಲ್ಲ ನೋಡುವಾಗ ಆ ಅಗೆಲಿನ ನೆನಪು ಬರ್ತಾ ಉಂಟು. ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ. ಯಾವತ್ತು ಮಿಕ್ಸಿಯಲ್ಲಿ ಗ್ರೈಂಡರಲ್ಲಿ ಕಡ್ದದನ್ನೇ ತಿನ್ನೋದಲ್ಲ. ಒಮ್ಮೆ ಕಲ್ಲಲ್ಲಿ ಕಡ್ದು ಅದನ್ನು ಅಡುಗೆ ಮಾಡಿ ತಿಂದು ಆಮೇಲೆ ಹೇಳಿ ಹೇಗಾಗುತ್ತೆ ರುಚಿ ಅಂತ. ನಿಜವಾಗ್ಲೂ ಬೇರೆ ಮಾತಿಲ್ಲ.